ಎಣ್ಣೆಹೊಳೆ ಯೋಜನೆ ಸೇರಿ ಕಾರ್ಕಳ ಮತ್ತು ಹೆಬ್ರಿ ತಾಲೂಕುಗಳಲ್ಲಿ ಅನಗತ್ಯವಾಗಿ ಅವಶ್ಯ ಇಲ್ಲದ ಕಿಂಡಿ ಅಣೆಕಟ್ಟು, ಕಾಲು ಸಂಕ, ಕಿರು ಸೇತುವೆಗಳನ್ನು ಮಾಡುತ್ತಿದ್ದೀರಿ. ಅವಶ್ಯಕ ಅಭಿವೃದ್ಧಿಗಳನ್ನು ಮಾಡಿ, ಆದರೆ ಜನರ ತೆರಿಗೆ ಹಣವನ್ನು ಈ ರೀತಿಯಲ್ಲಿ ಲೂಟಿಯಾಗುವುದು ಬೇಡ. ಕಿರು ನೀರು ಯೋಜನೆ, ರಾಜ್ಯ ಮಟ್ಟದ ನೀರಾವರಿ ಯೋಜನೆಗಳನ್ನು ಸರ್ಕಾರ ಮಂಜೂರು ಮಾಡುವಾಗ ಅದಕ್ಕೆ ಯಾರು ಜವಾಬ್ದಾರರು? ಸಚಿವರು, ಶಾಸಕರು ಅಥವಾ ಸಂಸದರು ಮಂಜೂರುಗೊಳಿಸಿದೆ ಯೋಜನೆಗಳಿಗೆ ಯಾರದೇ ಜವಾಬ್ದಾರಿ? ಕಳೆದ ಕಾಮಗಾರಿ ಜೊತೆಗೆ ಜನತೆಗೆ ಅನುಕೂಲವಾಗುವ ಬದಲು ಜನರಿಗೆ ಕಂಟಕವಾಗುವ ಯೋಜನೆಗಳನ್ನು ತಕ್ಷಣವೇ ನಿಲ್ಲಿಸಿ, ಕೊರೋನಾ ಸಂಕಷ್ಟದಲ್ಲಿರುವಾಗ ಇವರ ಅಭಿವೃದ್ಧಿ ಹೆಸರಿನಲ್ಲಿ ಆಗುವ ಎಲ್ಲ ಕಾಮಗಾರಿ ಕಮಿಷನ್ ದಂಧೆಯನ್ನು ನಿಲ್ಲಿಸಿ ಎಂದು ಬ್ಲಾಕ್ ಕಾಂಗ್ರೆಸ್ ಆಗ್ರಹಿಸುತ್ತದೆ ಎಂದು ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ ಪೂಜಾರಿ ಅವರು ಕಾರ್ಕಳ ಕಾಂಗ್ರೆಸ್ ಕಚೇರಿಯಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದರು. ದಿನಸಿ ಅಂಗಡಿಗಳಿಗೆ, ಹಾಲು ವ್ಯಾಪಾರಿಗಳಿಗೆ ಇವರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಸಣ್ಣ ವ್ಯಾಪಾರಿಗಳಿಗೆ, ಬಟ್ಟೆ ಅಂಗಡಿಗಳಿಗೆ, ಹಾಗೆ ಡೋಬಿ ಅವರಿಗೆ, ಟೈಲರಿನವರಿಗೆ, ಫೋಟೋಗ್ರಾಫರ್ನವರಿಗೆ, ಇವರಿಗೆಲ್ಲರಿಗೂ ಒಂದು ಸಣ್ಣ ಪುಟ್ಟ ವ್ಯಾಪಾರ ಬದುಕಲಿಕ್ಕೆ ಅವಕಾಶ ಮಾಡಿಕೊಳ್ಳಿ. ಅದೇ ರೀತಿ ಇವತ್ತು ಕಳೆದ ಬಾರಿ 11 ಗಂಟೆವರೆಗೆ ಲಾಕ್ಡೌನ್ನ ಒಂದು ಅವಧಿಯಲ್ಲಿ ಓಪನ್ ಅಂಗಡಿಗಳನ್ನು ತೆರೆಯುವಂತಹ, ಜನ ತಿರುಗಾಡುವಂತಹ ಅವಕಾಶ ಇತ್ತು. ಆದರೆ ಇವತ್ತು 10 ಗಂಟೆಗೆ ಹೇಳಿ 9 ಗಂಟೆಗೆ ಬಂದ್ ಮಾಡುವಂತಹ ಅವಕಾಶ ಇದೆ. ಅದನ್ನು ಬಹುಶಃ ನಾನು ಕಳೆದ ಬಾರಿಯಂತೆ 11 ಗಂಟೆಗೆ ವಿಸ್ತರಿಸಿದೆ. ಹಾಗೆ ಬ್ಯಾಂಕುಗಳು ಸಹ ಅಲ್ಲಿಗೆ ಅದು ಸರಿಯಾಗ್ತದೆ, ಬ್ಯಾಂಕಿಗೆ ಹೋಗ್ಲಿಕ್ಕೆ ಮತ್ತು ಬರಲಿಕ್ಕೆ ಅದು ಸರಿಯಾಗ್ತದೆ. 11 ಗಂಟೆವರೆಗೆ ಲಾಕ್ಡೌನ್ ನ ಟೈಮ್ ಅನ್ನು ವಿಸ್ತರಿಸಿದೆ, ಜನರಿಗೆ ಅನುಕೂಲ ಆಗ್ತದೆ. ಹಾಗೆ ಎಲ್ರಿಗೂ ಬದುಕಲಿಕ್ಕೆ